ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ಬಂದಂಥ ಅತಿಥಿ ಇವರು ಯಾವಾಗಲೂ ಆಂಧ್ರ ಸ್ಟೈಲಿಯಲ್ಲಿ ಏನಾದರೂ ತಯಾರಿಸುವಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ. ಯಾವ ಅಡುಗೆ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ಕೇಳೋಣ ಉಷಾ ಅವ್ರ ಹತ್ರ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ನೀವು? ಯಾ, ಫಿಟ್ ಆ್ಯಂಡ್ ಫೈನ್. ಸೊ ನೀವು ಯಾವಾಗಲೂ ಒಂದಾ ಸೊಪ್ಪಿಂದ ಅಥವಾ ಹೆಚ್ಚಾಗಿ ನೀವು ಹೇಳ್ಕೊಡುವಂಥದ್ದು ಆಂಧ್ರ ಸ್ಟೈಲ್, ಆಂಧ್ರ ಕರ್ನಾಟಕ ಬಾರ್ಡರಲ್ಲಿ ಮಾಡುವಂಥ ಒಂದು ರೆಸಿಪೀಸನ್ನು. ಈ ಸತಿ ಕೂಡ ಅದನ್ನ ಹೌದು. ಓಕೆ. ಸೊ ಆಂಧ್ರದಲ್ಲಿ ಏನೆಲ್ಲ ಮಾಡ್ತಾರೆ ಹಾಗಾದ್ರೆ ನಮಗೆ ಅದು ತಿನ್ನೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲು. ಇವತ್ತು ಏನು ಸ್ಪೆಷಲ್? ಇವತ್ತು ಪೆಪ್ಪರ್ ರಸ ಮಾಡೋಣ ಅಂತ. ಪೆಪ್ಪರ್ ರಸಂ? ಹೌದು. ಶೀತಕ್ಕೆ ಇನ್ನು ಚಳಿಗಾಲ ಎಲ್ಲ ಶುರು ಆಯ್ತು, ಅದಕ್ಕೆ ಇವಾಗಲೇ ತೋರಿಸ್ತಾ ಇದ್ದೀನಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಂತ. ಸರಿ. ಸೊ ಪೆಪ್ಪರ್ ರಸಂ, ಸೊ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್. ಸೊ ಸೂಪ್ ತರನು ಕುಡಿಬೋದಾ? ಹೌದು, ಅದಕ್ಕೂ ಆಗುತ್ತೆ. ಖಂಡಿತವಾಗಿ. ಸೊ ತಡನೇ ಬೇಡ, ಕಿಚನ್ಗೆ ಹೋಗೋಣ. ಖಂಡಿತ. ಸರಿ ಮೇಡಮ್, ಹಾಗಾದ್ರೆ ಈಗ ಫಸ್ಟ್ ನಮಗೆ ಪೆಪ್ಪರ್ ರಸಂ ಹೌದು ಸ್ಟಾರ್ಟ್ ಮಾಡೋಣ. ಓಕೆ. ಬಾಂಡ್ಲೆ ತಗೊಂಡು. ಸೊ ಇದು ಕ್ವಿಕ್ ಆಗಿ ಕೂಡ ಆಗುತ್ತಾ? ಕ್ವಿಕ್ ಆಗಿ ಆಗುತ್ತೆ. ಮತ್ತೆ ಈಗ ನೀವು ಮೊದಲೇ ಹೇಳ್ದಂಗೆ ಶೀತ ಕೆಮ್ಮು ಅಥವಾ ಜ್ವರ ಬಂದ್ರೆ ಇದು ತುಂಬಾ ಬೆಸ್ಟ್. ಯಾಕಂದ್ರೆ ಅವಾಗ ಶೀತ ಕೆಮ್ಮು ಆದಾಗ ಏನ್ ತಿಂದ್ರು ರುಚಿ ಏನೋ ಸಿಗೋದಿಲ್ಲ. ಇದೊಂಥರ ಅವಾಗೇನಾದ್ರೂ ತೆಳುವಾಗಿ ಏನಾದ್ರೂ ಸ್ವಲ್ಪ ಹಾಗೆ ಲೈಟ್ ಆಗಿರ್ಲಿ ಅಂತ ಹೌದು, ಬಿಸಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಒಳ್ಳೇದು. ಸೂಪ್ ತರನು ಕುಡಿಬಹುದು ಅಂದ್ರೆ ಇನ್ನೂ ಬೆಟರ್. ಸೊ ಆಯಿಲ್ ಅಲ್ಲ ಸ್ವಲ್ಪ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಸಾಕು. ಇದು ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕೋಣ. ನೆಕ್ಸ್ಟು ಬೆಳ್ಳುಳ್ಳಿ. ಇದು ಮೇನ್ ಇಂಗ್ರೀಡಿಯೆಂಟು. ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 5-6 ಹಾಕೊಂಡಿದ್ದೀನಿ. ಓಕೆ. ಸೊ ಇದು ಕೆಂಪಗಾಗೋವರೆಗೂ ಇದನ್ನು ಹುರಿಬೇಕು, ಫ್ರೈ ಮಾಡ್ಬೇಕು. ಹೌದು. ಸೊ ಈ ಒಂದು ಚಳಿಗಾಲ ಎಲ್ಲ ಬರುವಾಗ ಸೊ ಬೆಸ್ಟ್ ಅಂತ ಹೇಳಿದ್ರೆ ಸೂಪ್ ಏನಾದರೂ ಇದ್ರೆ ಅಂದ್ರೆ ಸಂಜೆ ಹೊತ್ತಿಗೆ ಸೊ ಸೂಪ್ ಕುಡಿಯೋಣ ಇಂಥದ್ದೆಲ್ಲ ಮನ್ಸಾಗುತ್ತೆ. ಹಾಗೆ ಕುಡಿಲೂಬಹುದು. ಸ್ವಲ್ಪ ಫ್ರೈ ಆಗಿದೆ. ಈಗ ಕರಿಬೇವು ಹಾಕೊಳ್ಳೋಣ. ಫ್ರೈ ಹಾಕಿದ ಕೂಡಲೇ ಟ್ಯಾಮ್ರಿನ್ ವಾಟರ್ ಹಾಕೋಣ. ಸೊ ಒಂದು ಎಷ್ಟು ಚಿಕ್ಕದು ಬೌಲ್ ಥರ ಇದ್ರೆ ಸಾಕಾ? ಒಂದು ನಿಂಬೆಹಣ್ಣು ಸೈಜ್ ಅಷ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋಣ. ಇದು ನಾವು ನೀರು ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸಾಕು. ನೀರು ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣಿನ ರಸ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ಬೆಲ್ಲ ಹಾಕೋಣ.
ಸೊ ನಾವು ಹುಣಸೆ ರಸ ಹಾಕಿದ್ರೆ ಬೆಲ್ಲ ಸ್ವಲ್ಪ ಹಾಕಿದ್ರೆ ಉತ್ತಮ. ಹೌದು, ಅಂದರೆ ಟೇಸ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಅದರಷ್ಟೇ ಅಂದರೆ ಹುಣಸೆಹಣ್ಣು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಇದೀಗ ಹುಣಸೆ ರಸ ಹಾಕಿದಿರಲ್ಲ, ಅದರ ಬದಲು ನಾವು ಟೊಮ್ಯಾಟೊ ರಸ ಅದನ್ನು ಹಾಕ್ಕೊಳ್ಬೋದಾ ಅಥವಾ ಎರಡು ಮಿಕ್ಸ್ ಮಾಡ್ಕೊಳ್ಬೋದಾ? ಇಲ್ಲ, ಟೊಮೆಟೊ ಹಾಕಿದ್ರೆ ಅದು ಬೇರೆ ತರ ಆಗುತ್ತೆ, ಅದು ಟೊಮೆಟೊ ರಸಮ್ ಆಗುತ್ತೆ. ಇದು ಪೆಪ್ಪರ್ ಅಂದ್ರೆ ಇದೇ ತರ ಹುಣಸೆ ರಸಮ್, ಟೊಮೆಟೊ ರಸಮ್ ಕೂಡ ಮಾಡ್ಬೋದು, ಬಟ್ ಅದೇ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟ್. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನು ಕೂಡ ತೋರಿಸಿದ್ದೀರಾ? ಇಲ್ಲ ಮೇಡಮ್, ಇನ್ನ ತೋರಿಸಿಲ್ಲ ಇದು. ಸೊ ಇದರಲ್ಲೇ ಫಸ್ಟ್. ಹೌದು. ಈಗ ಕುದೀತಾ ಇದೆ. ಈಗ ಇದು ಕಾಳು ಮೆಣಸಿನ ಪುಡಿ, ಇದು ಮನೇಲೆ ಮಾಡ್ಕೋಬಹುದು. ಜೀರಿಗೆ ಮತ್ತೆ ಕಾಳು ಮೆಣಸು ಹಾಕಿರೋದು. 1 ಸ್ಪೂನ್ ಜೀರಿಗೆ ತಗೊಂಡ್ರೆ ಅರ್ಧ ಸ್ಪೂನ್ ಕಾಳು ಮೆಣಸನ್ನ ಮಿಕ್ಸಿ ಮಾಡ್ಕೊಂಡಿರೋದು ಅಷ್ಟೇ. ಹುರಿಯೋದಕ್ಕಿದೆಯಾ ಅಥವಾ ಹಾಗೆ? ಹುರಿಯೋದೇನಿಲ್ಲ ಮೇಡಮ್, ಅಷ್ಟೇ. 1 ಸ್ಪೂನ್ ಜೀರಿಗೆಗೆ ಅರ್ಧ ಸ್ಪೂನ್ ಕಾಳು ಮೆಣಸು. ಇದು ಈಗ ಪುಡಿ ಹಾಕ್ತಿದ್ದೀನಿ. ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಸ್ವಲ್ಪ ನೋಡಿ ಹಾಕೋಬೇಕು. ಹಾಗೆ ಸ್ವಲ್ಪ ಟರ್ಮರಿಕ್. ಸೊ ಅರಿಶಿನ ಪುಡಿ, ಸೊ ಇದು ಕೂಡ ಅಷ್ಟೇ ಹೆಲ್ದಿ, ಯಾಕೆಂತ ಹೇಳಿದ್ರೆ ಆಂಟಿಸೆಪ್ಟಿಕ್ ಬೇಕೇ ಬೇಕು. ಸೊ ಅರಿಶಿನ ಪುಡಿ ಅದು ಕುಟ್ಟಿ ಪುಡಿ ಮಾಡಿದಂಥ ಪುಡಿ, ಹಾಗಾಗಿ ವೆರಿ ನ್ಯಾಚುರಲ್. ಸಾಕು. ಇವಾಗ ಸಾಲ್ಟ್ ಹಾಕೋಣ. ಹಾಗೆ ಕೊನೆಯದಾಗಿ ಇದು ಕೊಬ್ಬರಿ ಪುಡಿ, ಒಣ ಕೊಬ್ಬರಿ ಪುಡಿ ಹಾಕ್ತಾ ಇದ್ದೇನೆ. ಅದು ಹಾಕೊಳ್ತೀರಾ? ಹೌದು, ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಓಹೋ, ಒಣ ಕೊಬ್ಬರಿ ಇರುತ್ತಲ್ಲ ಅದು ತುರಿದು. ಬಹುಶಃ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನುವಾಗ ಈ ತರ ಕೊಬ್ಬರಿ ತುರಿ ಇದ್ರೆ ಬೆಟರ್, ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ. ಇಫ್ ಸಪೋಸ್ ನಾವು ಸೂಪ್ ತರ ಕುಡಿತೀವಿ ಅಂತ ಹೇಳಿದ್ರೆ ಬೇಕಾಗಿಲ್ವಾ ಅಂತ? ಇದು ನೀರಾಗಿರುತ್ತಲ್ಲ ಮೇಡಮ್, ಬೇಕಾಗಿಲ್ಲ ಅನ್ಸುತ್ತೆ. ಬಟ್ ಟೇಸ್ಟ್ ವೈಸ್ ಕೊಬ್ಬರಿ ಹಾಕಿದ್ರೆ ಇನ್ನ ಸ್ವಲ್ಪ ಚೆನ್ನಾಗಾಗತ್ತೆ. ಇದು ಥಿಕ್ನೆಸ್ನು ಕೊಡುತ್ತಲ್ಲ, ಅಂದರೆ ಕೊಬ್ಬರಿ ಪುಡಿ ನಾವು ಹಾಕಿದ ತಕ್ಷಣ ಸ್ವಲ್ಪ ಥಿಕ್ನೆಸ್ ಕೂಡ ಕೊಡುತ್ತೆ. ಟೇಸ್ಟು ಇಷ್ಟೇ ರೆಡಿ ಆಯಿತು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಬಹಳ ವೇಗವಾಗಿ ಆಗುವಂಥದ್ದು ಇದು. ಕುಕ್ಕರಲ್ಲಿ ಎಲ್ಲ ಏನು ಮಾಡೋದಿರಲ್ಲ, ಜಸ್ಟ್ ಬೆಳ್ಳುಳ್ಳಿ ಸುಲ್ಕೊಂಡ್ರೆ ಆಯಿತು. ಮಿಕ್ಕಿದ ಮನೇಲೆ ಎಲ್ಲ ರೆಡಿ ಇರುತ್ತೆ. ಸ್ವಲ್ಪ ಹುಣಸೆ ಹಣ್ಣು ರಸ ಮಾಡ್ಕೊಂಡ್ರೆ ಮುಗ್ದು ಜಟ್ಪಟ್ ಅಂತಾನು ರೆಡಿ ಆಯ್ತು. ಕುದೀತಿದೆ, ಆಫ್ ಮಾಡೋಣ. ಓಕೆ, ಸೊ ಡೈರೆಕ್ಟ್ ಸರ್ವಿಂಗ್ ಅಲ್ಲ? ಬಿಸಿ ರಸಮ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂಥ ಪೆಪ್ಪರ್ ರಸಮ್ ತಯಾರಾಗಿದೆ. ಸೊ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ್ದು, ಯಾಕೆಂತ ಹೇಳಿದರೆ ಚಳಿಗಾಲದಲ್ಲಿ ಶೀತ ಇಂಥದ್ದೆಲ್ಲ ಆಗುವಂಥದ್ದು ಜಾಸ್ತಿ. ಆಗ ಈ ಒಂದು ರೀತಿಯಾದಂಥ ಪೆಪ್ಪರ್ ರಸಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪೆಪ್ಪರ್ ರಸಮ್ ತಯಾರಿಸೋ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು, ಹುಣಸೆ ರಸ, ಸ್ವಲ್ಪ ನೀರು, ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ 1 ಚಮಚದಷ್ಟು ಕಾಳುಮೆಣಸು ಹಾಗೂ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ ಪುಡಿ ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪೆಪ್ಪರ್ ರಸಮ್ ಏನೋ ತಯಾರಾಯಿತು. ನೆಕ್ಸ್ಟ್ ಏನು ರೆಸಿಪಿ ನನಗೂ ಕೂಡ ಗೊತ್ತಿಲ್ಲ. ಅವ್ರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್,
ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಬಿಸಿ ಬಿಸಿಯಾದಂಥ ರಸಮ್ ತಯಾರಾಯಿತು. ನೆಕ್ಸ್ಟ್ ಇನ್ನು ಊಟಕ್ಕಾಗುವಂಥದ್ದು ಬ್ರೇಕ್ಫಾಸ್ಟಿಗೆ ಯಾವ ರೆಸಿಪಿ ಬನ್ನಿ ಕೇಳೋಣ. ಉಷಾ ಅವರೇ, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ. ಅದು ಬೆಂಡೆಕಾಯಿ ತೊಂಡು ಬರುತ್ತಲ್ಲ, ತುಂಡು, ಅದ್ರದ್ದು ಚಟ್ನಿ ಮಾಡ್ತಾ ಇದ್ದೀನಿ. ತುಂಡು ಅಂದರೆ ಫುಲ್ ಬೆಂಡೆಕಾಯಿ, ಅದನ್ನೇ ತುಂಡು ಮಾಡ್ಕೊಳ್ಳೋದು ಅಂದ್ರೆ ತೊಟ್ಟು ಬರುತ್ತಲ್ಲ ಲಾಸ್ಟಿಗೆ, ಇದು ಎಕ್ಸ್ಟ್ರಾ ತೆಗಿತೀವಲ್ಲ, ಇದ್ರಿಂದನೇ ಚಟ್ನಿ ಮಾಡೋದ್ ತೋರಿಸ್ತಾ ಇದ್ದೀನಿ. ಓ, ಆ ತೊಟ್ಟು, ಈ ತೊಟ್ಟಿಂದನ? ಹೌದೌದು. ಯೂಶುವಲಿ ನಾವು ಇದನ್ನ ಕಟ್ ಮಾಡಿ ಹಾಗೆ ಬಿಸಾಕ್ತೀವಿ. ಹೌದು, ಇದ್ರಿಂದನೇ ಚಟ್ನಿ ಮಾಡೋಣ ಅಂತ ಇವಾಗ. ಓ, ಓಕೆ. ಎಲ್ಲದರಲ್ಲೂ ಕಸದಿಂದ ರಸ ಮಾಡ್ತೀವಿ, ಬೆಂಡೆಕಾಯಿಂದ ಯಾಕೆ ಇಲ್ಲ ಅಂತನ? ಹೌದು. ಸೊ ಬಾಕಿ ಉಳಿದ ಪಾರ್ಟಿಂದ ಅದರಿಂದ ತುಂಬಾ ಉಪಯೋಗ ಇದೆ. ಇದು ಎಸ್ಪೆಷಲಿ ಮಂಡಿ ನೋವು ಎಲ್ಲ ಇರುತ್ತಲ್ಲ, ಅವರಿಗೆಲ್ಲ ಇದು ತುಂಬಾ ಉಪಯೋಗ. ಯಾಕಂದ್ರೆ ಇಲ್ಲಿ ಇದರಿಂದ ಎಣ್ಣೆ ಅಂಶ ಅದು ಮಂಡಿ ನೋವಿಗೆಲ್ಲ ತುಂಬಾ ಒಳ್ಳೇದು. ಇದು ಡೇ ಬೈ ಡೇ ಜಾಸ್ತಿ ತಿಂದಷ್ಟು ನೋವು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಬೆಂಡೆಕಾಯಿ. ಹೌದು. ಓಹೋ, ಯಾವುದೇ ರೀತಿಯಲ್ಲಿ? ಹೌದು. ಅಂದ್ರೆ ಬೆಂಡೆಕಾಯಿ ಪೂರ್ತಿಯಾಗಿ ನಾವು ಯಾವ್ದು ರೀತಿಯಲ್ಲಿ ಪದಾರ್ಥ ಮಾಡಿದ್ರು ಒಳ್ಳೇದು. ಹೌದು. ಓಹೋ, ಅದು ಮಂಡಿ ನೋವು ಒಳ್ಳೇದಾ? ಹೌದು, ಮಂಡಿ ನೋವು ತುಂಬಾ ಒಳ್ಳೇದು. ಅದಕ್ಕೆ ಬೇಕಾಗಿರೋ ಮಂಡಿ ನೋವಿಗೆ ಎಣ್ಣೆ ಬೇಕಾಗಿರೋ ಅಂಶ ಎಲ್ಲ ಇದ್ರಲ್ಲಿ ಇರುತ್ತೆ. ಸೊ ಹಾಗಾಗಿ ಹಾಗೆ ತಿನ್ನಕ್ಕಾಗಲ್ಲ. ಈ ತರ ಚಟ್ನಿ ಮಾಡ್ಕೊಂಡು ತಿಂದ್ರೆ ಗೊತ್ತಾಗೋದಿಲ್ಲ ಇದರಿಂದ ಮಾಡಿದ್ದೀವಿ ಅಂತ. ಬೇಯಿಸಿ ತಿಂದ್ರು ಅದೇ ಫಲಿತಾಂಶ ಸಿಗುತ್ತಲ್ಲ? ಹೌದು. ಓಕೆ, ಫ್ರೈ ಮಾಡೋದು. ಓಕೆ ಓಕೆ, ಇದನ್ನ ಫ್ರೈ ಮಾಡ್ಕೊಳ್ಬೇಕಾ? ಸೊ ಬೆಂಡೆಕಾಯಲ್ಲಿ ಇಷ್ಟೆಲ್ಲ ಇದು ಫಲಿತಾಂಶಗಳು ಸಿಗುತ್ತೆ ಅಂತ ನನ್ಗಂತೂ ಮಕ್ಳಿಗೂ ತುಂಬಾ ಒಳ್ಳೇದು, ಏಜ್ ಆದವ್ರಿಗೆ ಒಳ್ಳೇದು. ಬೆಂಡೆಕಾಯಿ ಅಷ್ಟೇ ಫ್ರೈ ಮಾಡಿ ಮಕ್ಳಿಗೆ ಕೊಟ್ರೆ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತೆ ಬಲ್ತಿರೋದಿರುತ್ತಲ್ಲ ಬೆಂಡೆಕಾಯಿ, ಬೀಜ ಇರುತ್ತಲ್ಲ, ಅದು ಕೂಡ ಕೊಟ್ರೆ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದನ್ನ ಹೇಗೆ, ಏನು ಇದಕ್ಕೆ ಏನಾದ್ರು ಎಣ್ಣೆ ಹಾಕ್ಬೇಕಾ ಫಸ್ಟ್? ಹೌದು, ಎಣ್ಣೆ 1 ಸ್ಪೂನ್ ಎಣ್ಣೆ. ಆಗ್ಲೇ ಹೇಳಿದಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಈಗ ಬಲ್ತಿರೋ ಬೆಂಡೆಕಾಯಿ ಬಗ್ಗೆ ಹೇಳ್ತಾ ಇದ್ರಿ. ಯೂಶುವಲಿ ನಾವು ಅದನ್ನ ತರಕಾರಿ ತಗೊಳ್ಳುವಾಗ ಹಾಗೆ ತೊಟ್ಟು ಹೀಗೆ ಬ್ಯಾಕ್ ಸೈಡ್ ಇಂದ ಅದನ್ನ ಕಟ್ ಮಾಡಿ ನೋಡ್ತೀವಿ, ಬಲ್ತಿದೆ ಅಂದ್ರೆ ಹಾಗೆ ಬಿಟ್ಬಿಡ್ತೀವಿ. ಅದ್ರೊಳಗಿರೋ ಬೀಜ ಹಾಗೆ ತಿಂದ್ರೆ ಅದು ಮೆಮೊರಿ ಪವರ್ ತುಂಬಾ ಹಾಗೇನೆ. ಹೌದು, ತಿನ್ನಕ್ಕಾಗತ್ತಾ? ಆಗತ್ತೆ. ಅದು ಕೂಡ ಫ್ರೈ ಮಾಡ್ಕೊಂಡ್ ಬೇಕಾದ್ರೆ ಉಪ್ಪು ಖಾರ ಹಾಕೊಂಡು ತಿನ್ಬೋದು, ಹಾಗೆ ತಿನ್ಬೋದು, ತುಂಬಾ ಒಳ್ಳೇದು. ಓ, ಇನ್ಮೇಲೆ ಅದಕ್ಕೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹೌದು. ಎಣ್ಣೆ ಕಾದಿದೆ, ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಇದಕ್ಕೆ ಎಳತ್ತು ಬೆಳ್ತಿರೋದು ಅಂತ ಏನಿಲ್ಲ. ಯೂಶುವಲಿ ವೇಸ್ಟ್ ಆಗುವಂಥದ್ದು ನಾವೇನಾದ್ರೂ ಇದ್ರೆ ಈ ತರ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಒಳ್ಳೇದು ಮೇಡಮ್, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ದೋಸೆ, ಚಪಾತಿ ಎಲ್ಲ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಒಂದೇ ಯೂಸ್ ಮಾಡ್ತೀವಿ. ತೊಟ್ಟಲ್ಲೂ ಕೂಡ ತುಂಬಾ ಪೋಷಕಾಂಶಗಳಿದೆ, ತುಂಬಾ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಮೆಮೊರಿ ಪವರ್ಗಂತೂ ತುಂಬಾ ಒಳ್ಳೇದಿದು. ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಕೊಟ್ರೆ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಓಕೆ, ಮಕ್ಕಳಿಗೆ ಯಾಕೆ, ನಮಗೂ ಕೂಡ ಕೆಲವು ಸಾರಿ ನಾವು ಮರ್ತೋಗ್ತೀವಿ, ಅದಕ್ಕೆಲ್ಲ ಒಳ್ಳೆ. ಅಂದ್ರೆ ಎಸ್ಪೆಷಲಿ ಮಕ್ಕಳಿಗಂದ್ರೆ ಕಲಿಯೋದಕ್ಕಿರುತ್ತೆ. ಹೌದು. ಕೆಲವೊಂದು ತುಂಬಾ ಲೋಳೆ ಬರುತ್ತಲ್ಲ, ಅದನ್ನು ಈ ಥರನೇ ಹುರ್ಕೊಂಡು ಮಾಡಿದ್ರು ಆಯ್ತು. ಕೆಲವು ಬೆಂಡೆಕಾಯಿ ತುಂಬಾ ಲೋಳೆ, ಕೆಲವುದು ಈ ಊರಿಂದು ಬೆಂಡೆಕಾಯಿ ಅಂದ್ರೆ ಲೋಳೆ ಬರೋದಿಲ್ಲ. ಸೊ ಇದು ಘಾಟಿದು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ತುಂಬಾ ಲೋಳೆ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಫ್ರೈ ಮಾಡ್ತೀವಲ್ಲ, ಹೋಗುತ್ತಲ್ಲ. ನಮ್ಮ ಅತ್ತೆ ಮಾಡಿದ್ರೆ ಅದನ್ನ ನೋಡಿ ನಾನು ಟೇಸ್ಟ್ ನೋಡ್ತೀನಿ, ಆಮೇಲೆ ಚೆನ್ನಾಗ್ ಅಂದ್ರೆ ಗ್ಯಾರಂಟಿ ನಾನು ಕೂಡ ಮಾಡ್ತೀನಿ. ನಾನು ಬೆಂಡೆಕಾಯಿಂದ ಬರೀ ನಾನು ಯಾವಾಗ್ಲೂ ತಗೊಳ್ಳುವಾಗ ಪಲ್ಯ ಎಲ್ಲ ಮಾಡಲ್ಲ, ಬರೀ ಒಂದು ಸಾಂಬಾರ್ ಬೋಳ್ಕೊದ್ದಿಲ್ಲ ಅಂತ ನಾವು ಮಾಡ್ತೀವಿ, ಅದಕ್ಕೆ ಮಾತ್ರ ಮಾಡ್ತೀವಿ. ಇಲ್ದಿದ್ರೆ ಬೆಂಡೆಕಾಯಿ ಅಷ್ಟಕ್ಕಷ್ಟೇ. ಆಫ್ ಮಾಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟನ್ನೇ? ಹಾಂ, ಇದಕ್ಕಿದೆಲ್ಲ ಸೇರಿಸಿ. ಓಕೆ, ತಣ್ಣಗಾಗಿದೆ, ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ತುಂಬ ಹೊತ್ತು ಏನು ಬೇಡ, ಬೇಗ ಬೇಗ ಆಗುತ್ತಲ್ಲ. ಹಾಂ, ಈಗ ಇದು ಫ್ರೈ ಆಗಿರೋದು ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ 2 ಬೆಳ್ಳುಳ್ಳಿ ಹಾಕ್ತೀನಿ, ಹಾಗೆ 1 ಮೆಣಸಿನ್ಕಾಯಿ. ಒಂದೇ ಸಾಕು? ಖಾರ ಬೇಕಿದ್ರೆ ಅದು ನಮ್ಮ ಇಷ್ಟ, ಖಾರ ಬೇಕಂದ್ರೆ ಇದು. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ 1-2 ಎಸಳು ಕರಿಬೇವು, ಸ್ವಲ್ಪ ಉಪ್ಪು.
ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡೋದಷ್ಟೇ. ತೆಂಗಿನ ತುರಿ ಏನಿಲ್ಲ, ಏನಿಲ್ಲ, ಇಷ್ಟೇ. ಹೌದು. ಓ, ನೋಡ್ಕೊಳ್ಳಿ ನೀರು ಸ್ವಲ್ಪ ಸಾಕು. ಚಟ್ನಿ ಕನ್ಸಿಸ್ಟೆನ್ಸಿಗೆ ಮಿಕ್ಸಿ ಮಾಡಿಕೊಂಡ್ರೆ ಆಯ್ತು. ಕೆಲವೊಂದು ತುಂಬ ಫೈನ್ ಇರುತ್ತೆ, ಕೆಲವೊಂದು ಸ್ವಲ್ಪ ತರಿ ತರಿ ಬೇಕು. ಇದು ಹೇಗೆ? ಚಟ್ನಿ ಥರ ಮಾಮೂಲಿ ಕಡಲೆ ಚಟ್ನಿ. ಕಡಲೆ ಚಟ್ನಿ ಅಲ್ಲ. ಈಗ ಯೂಶ್ವಲಿ ನಾವು ಚಟ್ನಿ ಎಲ್ಲ ಮಾಡುವಾಗ ಹುಳಿ ಅಂಶಕ್ಕೆ ಏನಾದರೂ ಹಾಕ್ತೀವಿ, ಇದಕ್ಕೇನು ಬೇಡವಾ? ಏನು ಬೇಡ, ಅಷ್ಟೇ. ಓಕೆ, ಸೊ ಇದು ರೆಡಿ. ವಾ, ಫಟಾಫಟ್ ಅಂತ ಆಯಿತು. ಹಾಂ, ಸೊ ಮಾಡ್ಕೊಳ್ಳಿ. ಒಗ್ಗರಣೆ ಏನು ಹಾಕೊಳ್ಳೋ ಹೋಗಿಲ್ಲ, ಅಷ್ಟೇನೆ. ಏನು ಬೇಡ. ಬೇಕಿದ್ರೆ ನಾವು ಇದಕ್ಕೆ ತೆಂಗಿನ ತುರಿನೂ ಹಾಕ್ಕೊಳ್ಬೋದಾ? ಆ ಟೇಸ್ಟ್ ಚೇಂಜ್ ಬರುತ್ತೆ. ಚಟ್ನಿ ಈಸ್ ರೆಡಿ. ಸೊ ಬೆಂಡೆಕಾಯಿ ಚಟ್ನಿ, ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಬೆಂಡೆಕಾಯಿ ಬರೀ ಗ್ರೇವಿಯಲ್ಲಿ ತಿಂದು ಗೊತ್ತು. ಹೌದು, ಸಾಂಬಾರ್ ಮಾಡ್ತೀವಿ ಇಲ್ಲ ಪಲ್ಯ ಮಾಡ್ತೀವಿ, ಅದು ತೊಂಡಿಂದ ಮಾಡಿರಲ್ಲ. ಟ್ರೈ ಮಾಡಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು. ಸೊ ಬೆಂಡೆಕಾಯಿಯ ತೊಟ್ಟಿಂದ ತಯಾರಿಸಿದಂಥ ಚಟ್ನಿ. ತೊಟ್ಟಿಂದ ನೀವು ಆಶ್ಚರ್ಯ ಪಡ್ತಾ ಇದ್ರೆ, ಹೌದು, ಇದು ತೊಟ್ಟಿಂದ ಮಾಡಿದಂಥ ಚಟ್ನಿ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೆಂಡೆಕಾಯಿ ತೊಂಡಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಂಡೆಕಾಯಿಯ ತೊಟ್ಟನ್ನು ಹುರಿಯಿರಿ. ಲೋಳೆ ಹೋಗುವವರೆಗೂ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ 2 ಬೆಳ್ಳುಳ್ಳಿ ಎಸಳು, ಹಸಿಮೆಣಸು, ಅರ್ಧ ಚಮಚ ಜೀರಿಗೆ, ಕರಿಬೇವು, ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಆರೋಗ್ಯಕರ ಬೆಂಡೆಕಾಯಿ ತೊಂಡಿನ ಚಟ್ನಿ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಫಸ್ಟ್ ಒಂದು ರಸಮ್ ಮತ್ತೆ ಕರೆಕ್ಟಾಗಿದೆ, ಒಂದು ಊಟಕ್ಕೆ ಬೇಕಾಗಿ. ಹೌದು, ರೈಸ್ ಇದೆ, ರಸಮ್ ಇದೆ, ಚಟ್ನಿ ಇದೆ. ಸೊ ಇದು 3 ಒಟ್ಟಿಗೆ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು, ಚೆನ್ನಾಗಿ ಅಲ್ಲ? ಹೌದು. ಸೊ ಹಾಗಾದರೆ ಟ್ರೈ ಮಾಡೋಣ. ತಗೊಳ್ಳಿ, ಫಸ್ಟ್ ರಸಮಿಂದ ಸ್ಟಾರ್ಟ್ ಮಾಡೋಣ. ತಗೊಳ್ಳಿ. ಸೊ ಅನ್ನಕ್ಕೆ ಈ ಥರ ತೆಂಗಿನ ತುರಿ ಬೆಸ್ಟ್ ಅನಿಸುತ್ತೆ, ತೆಂಗಿನ ಒಂದು ಪೌಡರ್. ಅನ್ನಕ್ಕೆ ತುಂಬ ಚೆನ್ನಾಗಿದೆ. ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಪೆಪ್ಪರ್ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದಲ್ಲ? ಅದು ನಮ್ಮ ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬಹುದು. ಬಟ್ ಚೆನ್ನಾಗಿದೆ. ಯೂಶ್ವಲಿ ನಾವು ಚಳಿಗಾಲ ಬಂತು ಅಥವಾ ಹೆಚ್ಚಾಗಿ ಮಳೆಗಾಲ ಚಳಿಗಾಲ ಕೂಡ ಸೂಪ್ ಬೇಕು ಅನ್ಸುತ್ತೆ. ಆಗ ಏನಾದ್ರೂ ಇಂಥ ಎಲಾಬ್ರೇಟೆಡ್ ಸೂಪ್ ಎಲ್ಲ ಮಾಡೋದು ಕಷ್ಟ. ಬಟ್ ಇದು ಬೇಗನೂ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಅಂಡ್ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಅನ್ನದ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು. ಹಾಗೆ ಕೂಡ ಸಂಜೆಗೆ ಏನಾದ್ರೂ ಬಿಸಿ ಬಿಸಿ ಬೇಕು ಅಂತ ಹೇಳಿದ್ರೆ ತಗೊಂಡು ಕುಡೀರಿ ಅಂತ ಹೇಳ್ಬೋದು. ಕೆಮ್ಮೆಲ್ಲ ಇದ್ದಾಗ ಕುಡಿದ್ರೆ ಸ್ವಲ್ಪ ಗಂಟ್ಲೆ ಸಮಾಧಾನ ಇರುತ್ತಲ್ಲ. ನೈಸ್. ಸ್ವಲ್ಪ ಖಾರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಈ ಜ್ವರ ಎಲ್ಲ ಬರುವಾಗ ಅದಕ್ಕೆ ಟೇಸ್ಟ್ ಗೊತ್ತಾಗಲ್ಲ ಅವಾಗ, ಹುಳಿ ಚೆನ್ನಾಗಿರುತ್ತೆ. ಸೂಪರ್, ಒಳ್ಳೇದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಚಟ್ನಿ, ಬೆಂಡೆಕಾಯಿ ಚಟ್ನಿ. ನಾನು ಬೆಂಡೆಕಾಯಿ ಸ್ವಲ್ಪ ಲೋಳೆ ಬಂದರೆ ನಾನು ಸ್ವಲ್ಪ ದೂರ ನೋಡೋಣ ಇದು ಹೇಗೆ ಅಂತ. ತೊಗೊಳ್ಳಿ. ಜೀರಿಗೆದು ಖಡಕ್ ಜೀರಿಗೆ ಮತ್ತು ಆ್ಯಕ್ಚುಲಿ ಚೆನ್ನಾಗಿದೆ. ನನಗನ್ಸುತ್ತೆ ಸ್ವಲ್ಪ ನಾನು ಎಸ್ಪೆಷಲಿ ಲೋಳೆ ಬಂದ ತಕ್ಷಣ ನನಗದು ಅಷ್ಟಕ್ಕಷ್ಟೇ ಅನಿಸುತ್ತೆ. ಬಟ್ ಐ ಗೆಸ್ ತೆಂಗಿನ ತುರಿ ಹಾಕಿದರೆ ಅದು ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಅದನ್ನು ಕೂಡ ಟ್ರೈ ಮಾಡಿ ನೋಡ್ಬೋದು. ಅಂದರೆ ಈ ಬೆಂಡೆಕಾಯಿ ಹುರಿಯುವಾಗ ಅದ್ರ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಹುರಿದು ಮಾಡಿದರೆ ಲೋಳೆ ಅಂಶ ಹೋಗಿ ಕರೆಕ್ಟಾಗಿ ಅದ್ರ ಜೊತೆಗೆ ಬ್ಲೆಂಡ್ ಆಗಬಹುದು. ಟ್ರೈ ಮಾಡ್ತೀನಿ ನಾನು ಕೂಡ, ಐಡಿಯಾ ಕೊಟ್ಟಿದ್ದೀರಾ, ಟ್ರೈ ಮಾಡಿ. ಸೊ ಅದನ್ನು ಟ್ರೈ ಮಾಡಿ ನೋಡಿ. ನನಗೆ ಅನ್ಸುತ್ತೆ ಆ ರೀತಿಯಾಗಿ ಮಾಡಿದ್ರೆ ಅದರ ಟೇಸ್ಟ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಇಟ್ಸ್ ವೆರಿ ಟೇಸ್ಟಿ. ತೆಂಗಿನ ಚೇಂಜ್ ಬರ್ಬೋದು ಟೇಸ್ಟು, ಚೆಕ್ ಮಾಡಿ. ಅದು ಟೇಸ್ಟ್ ಚೆನ್ನಾಗಿ ಬರ್ಬೋದು ಒಂದು.
ಅಂಡ್ ಆ ಲೋಳೆ ಹೋಗುತ್ತೆ. ನನ್ನಂತ ಅವಳಿಗೆ ಲೋಳೆ ಎಲ್ಲ ಇದ್ರೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಬ್ಲೆಂಡ್ ಆಗಬಹುದು ಅಂತ ನನ್ನ ಅನಿಸಿಕೆ. ಓಕೆ ಸೊ ಅದು ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿರುವಂತ 2 ರೆಸಿಪಿ, ಅದರಲ್ಲೂ ಕೂಡ ಇದರಲ್ಲಿ ಇರುವಂತ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಅಂತ ಹೇಳಿದ್ರಿ. ಆಕ್ಚುಲಿ ಬೆಂಡೆಕಾಯಿ ಒಂದು ಬರೀ ತರಕಾರಿ ಅಂತ ನಾವು ತಗೊಳ್ತಾ ಇದ್ವಿ, ಅದರ ಹೆಲ್ತ್ ಬೆನಿಫಿಟ್ಸ್ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಓಕೆ. ಸೊ ನೀವು ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಗಾಗಿ ಅದು ತುಂಬಾ ಅನುಕೂಲ ಅನ್ಸುತ್ತೆ. ಯಾಕೆಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ, ಹೌದು, ಅವರೆಲ್ಲ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇಫ್ ನಾಟ್ ಚಟ್ನಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ನಾವು ಪಲ್ಯ ಅಥವಾ ಸಾಂಬಾರ್ ಜೊತೆಗೆ ಕೂಡ ಮಾಡ್ಕೊಳ್ಬಹುದು. ಸೂಪರ್. ಸೊ ಒಳ್ಳೆ ರೆಸಿಪಿ ಅಂಡ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕಿಚನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನಷ್ಟು ನಿಮ್ಮ ಅತ್ತೆ ಹೇಳ್ಕೊಟ್ಟಿದ್ದಂತಾಗಿರಲಿ, ನೀವೇನಾದರೂ ಟ್ರೈ ಮಾಡಿದಂತಾಗಿರಲಿ, ಅದನ್ನು ಕೂಡ ನಮಗೆ ಬಂದು ಹೇಳ್ಕೊಡಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪೆಪ್ಪರ್ ರಸಮ್ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ್ದು. ಸೊ ಕಷಾಯ ಎಲ್ಲ ಕುಡೀರಿ ಅಂತ ಹೇಳ್ತಾರಲ್ಲ, ಹಾಗೆ ಯಾರು ಕೂಡ ಕಷಾಯವೋ ಬೇಡ ಅಂತ ಅಂದ್ಕೊಳ್ತಾರೆ. ಬಟ್ ಇದು ರಸಮ್ ಕೂಡ ಆಯಿತು, ನಿಮಗೆ ಅಡುಗೆ ಮೂಲಕವೂ ಕೂಡ ಇದು ಸಿಕ್ಕಿದಾಗೆ ಆಯಿತು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. 2 ಕೂಡ ಹೆಲ್ತ್ ಬೆನಿಫಿಷಿಯಲ್ ಇರುವಂಥ ಅಡುಗೆಗಳು. ಕ್ವಿಕ್, ಈಸಿ, ಟೇಸ್ಟಿ, ಹಾಗೆಯೇ ಹೆಲ್ತ್ ಬೆನಿಫಿಟ್ ಇರುವಂಥ 2 ರೆಸಿಪಿ ಕೂಡ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.